ಕಳೆದ 23 ವರ್ಷಗಳಿಂದ ಸೂರಿಕುಮೇರೋ ಚರ್ಚ್ ಆಡಳಿತ ಮಂಡಳಿ ಮತ್ತು ಸೂರಿಕುಮೇರೋ ಉದ್ಯಮಿ ಸುಲೈಮಾನ್ ನಡುವೆ ಖಾಸಗಿ ಮನೆಗೆ ರಸ್ತೆಯೊಂದರ ವಿಷಯದಲ್ಲಿ ವಿವಾದಗಳು ನಡೆಯುತ್ತಿದ್ದವು. ಹಲವಾರು ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಗಣ್ಯರು ಮಾತುಕತೆಗೆ ಪ್ರಯತ್ನ ನಡೆಸಿದ್ರೂ ರಸ್ತೆ ವಿವಾದಕ್ಕೆ ಪರಿಹಾರ ದೊರಕುತ್ತಿರಲಿಲ್ಲ. ಇದೀಗ ಸೂರಿಕುಮೇರು ಚರ್ಚಿನ ವಂದನೀಯ ಫಾದರ್ ಗ್ರೆಗರಿ ಪೆರೇರಾ ಸಮ್ಮುಖದಲ್ಲಿ ನಡೆದ ರಾಜ್ಯ ಸಂಧಾನ ಮಾತುಕತೆಯಲ್ಲಿ ತುಳು ಚಿತ್ರನಟ ಚೇತನ್ ರೈಮಾಣಿ, ಸೂರಿಕುಮೇರು ಚರ್ಚ್ನ ಮುಖ್ಯಸ್ಥ ರೋಷನ್ ಬೋನಿಫಾಸ್ ಮಾರ್ಟಿಸ್, ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಸುದೀಪ್ ಶೆಟ್ಟಿ, ಎಸ್ಡಿಪಿ ಮಾಜಿ ಜಿಲ್ಲಾಧ್ಯಕ್ಷ ಹನೀಫ್ ಖಾನ್ ಕೊಡಾಚೆ, ಯುವ ನಾಯಕ ಹನೀಫ್ ಸಂಖಾ ಮತ್ತು ವಿಟ್ಲ ಠಾಣಾಧಿಕಾರಿ ವಿನೋದ್ ರೆಡ್ಡಿ ಸಹಕಾರದೊಂದಿಗೆ ರಸ್ತೆ ವಿವಾದ ಇತ್ಯರ್ಥಗೊಂಡು ಸುಲೈಮಾನ್ ಅವರ ಮನೆಗೆ ರಸ್ತೆ ಮಾಡುವುದರ ಮೂಲಕ ಸಮಸ್ಯೆ ಬಗೆಹರಿಸಲಾಗಿದೆ. 23 ವರ್ಷಗಳಲ್ಲಿ ಮುಗಿಯದ ಸಮಸ್ಯೆಯೊಂದನ್ನು ಮುತುವರ್ಜಿಯಿಂದ ಬಗೆಹರಿಸಿದ ಎಲ್ಲ ಗಣ್ಯರಿಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಪ್ರಶಂಸೆಗಳು ವ್ಯಕ್ತವಾಗಿದೆ ಮತ್ತು ಸುಲೈಮಾನ್ ಅವರು ಸೂರಿಕುಮೇರೋ ಚರ್ಚಿನ ಧರ್ಮಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ.